ಮುತುವರ್ಜಿ ವಹಿಸಿ ಅಂದವಾಗಿ ಮುದ್ರಿಸಿ ಕಂಡು ಬಂಡದ ಫುಲ್ ಮಳೆ ಇತ್ತು. ಅದರ ಬದಲಿಗೆ ನಾವು ಕಾರ್ಯಕ್ರಮವನ್ನು ಸಂಕ್ಷಿಪ್ತವಾಗಿ ಶುರು ಮಾಡ್ತಿದ್ದೇವೆ. ಹೇಳಿದ ಕಾಯಕವೇ ಕೈಲಾಸ ಅಥವಾ ಕಾಮ್ ಹಿ ರಾಮ್ ವರ್ಕ್ ಈಸ್ ವರ್ಷಿಪ್ ಅನ್ನುವುದನ್ನ ಪ್ರಕೃತಿಯ ಮೇಲೆ ನಾವು ನಡೆಸುವಂತಹ ಅತ್ಯಾಚಾರದ ಬಗ್ಗೆ ಖಾರವಾಗಿ ಅವರು ಹೇಳ್ತಾರೆ. ಹೊರಗೆ ರಕ್ಷೆಯ ಬೆರಳು, ಭವಿಷ್ಯದಲ್ಲಿ ಕೆಮ್ಮಣ್ಣದಡವೆ ಕದಡುವವರ ಒದ್ದೋಡಿಸುತ್ತ, ಕಾಡುವವರ ಕದಡುವವರ ಮನಸ್ಸಿನ ಶಾಂತಿಯನ್ನು ಕದಡುವವರ ಒದ್ದೋಡಿಸುತ್ತ ನಮ್ಮ ಕಾದಾಟಗಳ ದಾರಿಯನ್ನು ನಾವೇ ಹುಡುಕುವವರಾಗಿರಬೇಕು. ನಾವಾಗಬೇಕು, ಕಾದಾಡುವವರಾಗಬೇಕು. ನೋಡಿ, ಸ್ಪಷ್ಟವಾದಂತಹ ಒಂದು ಸೊಲ್ಯೂಷನ್, ಪರಿಹಾರ. ನಾವೆಲ್ಲರೂ ಕಾದಾಡದೇ ಇದ್ದರೆ ಈ ಪರಿಸರವನ್ನ, ಈ ಪ್ರಕೃತಿಯನ್ನ, ಈ ಸುಂದರವಾದಂತಹ ನಾಡನ್ನ, ಸುಂದರವಾದಂತಹ ನಮ್ಮ ಬದುಕನ್ನ ನಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೋಸ್ಕರ ಅವರು ಹೀಗೆ ಬರೀತಾ ಇದ್ದಾರೆ. ಆರಂಭ ಆಗುತ್ತೆ. ನಿರಂತಕ ಅನ್ನುವಂಥ ಕವನದಲ್ಲಿ ಅವರು ಹೀಗೆ ಹೇಳ್ತಾರೆ ನೋಡಿ, ಶಿರವಿಲ್ಲದ ದೇಹಗಳು ತಿಂಗಳ ಸಂಪೂರ್ಣ ಬೆಳದಿಂಗಳಲ್ಲಿ ಹೊಳೆ ಚಂದ್ರನನ್ನು ಉದ್ಧರಿಸದೇ ಇದ್ರೂ ಕೂಡ ಬಳ್ಳಾರಿಯ ಗಣಿ ಅಂದ್ರೆ ಇದು ಅನ್ಎಂಡಿಂಗ್, ಅನಂತ. ಈ ಸಮಸ್ಯೆಗಳು ಅನಂತ. ಎಲ್ಲಿವರೆಗೆ ನಮ್ಮ ಈ ಫುಲ್ ಸ್ಟಾಪ್ ಅಂತ, ಪೂರ್ಣ ವಿರಾಮ ಅಂತ ಇರುವುದಿಲ್ಲ. ಹಾಗಾದ್ರೆ ನಮಗೆ ಮಾನಸಿಕ ಶಾಂತಿ ಯಾವ